ಶಂಖಾರಿ ಚಾಪ ಶರಭಿನ್ನ ಕರಾಂ ತೃಣೇತರಾಂ ತೆಗ್ಮೇತರಾಂ ಸ್ಕಲಯಾ ವಿಲಸತ್ಕರೇಟಾಂ ಸಿಂಹಸ್ಥಿತಾಂ ಸಸುರ ಸಿದ್ಧನತಾಂಚ ದುರ್ಗಾಂ ದೂರ್ವಾನಿಭಾಂ ದುರಿತವರ್ಗಹರಾಂ ನಮಾಮಿ. ದೇವರ ಪಾದಾರವಿಂದಕ್ಕೆ ನಮಿಸುತ್ತಾ ವಿಶೇಷವಾಗಿ ಇವತ್ತು ತಾಯಿಯ ಮಡಿಲಲ್ಲಿ ನನ್ನ 2 ಮಾತುಗಳನ್ನು ಆಡಲಿಕ್ಕಿದ್ದೇನೆ. ಏನು ಅಂತ ಕೇಳಿದರೆ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ ಹೇಳಿ ಶಾಸ್ತ್ರ ಹೇಳುತ್ತದೆ. ಇದರ ಅರ್ಥ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಹೆತ್ತ ತಾಯಿ ಮತ್ತು ಹುಟ್ಟಿದ ಊರು 2 ಸ್ವರ್ಗಕ್ಕಿಂತಲೂ ಶ್ರೇಷ್ಠ ಅಂತೆ. ಅಂತಹ ಒಂದು ಶ್ರೇಷ್ಠ ಅರ್ಥವನ್ನು ಹಿಡಿದುಕೊಂಡು ಇವತ್ತು ನಮ್ಮ ಊರಿನ ಯುವಕ, ಎಲ್ಲರಿಗೂ ಬೇಕಾದಂತಹ ಈ ಊರಿನಲ್ಲೇ ಹುಟ್ಟಿ ಬೆಳೆದು ವಿದ್ಯೆಯನ್ನು ಕಲಿತು ಉದ್ಯೋಗವನ್ನು ಮಾಡುತ್ತಾ ಈ ಸನ್ನಿಧಾನದಲ್ಲಿ ಸೇವೆಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅವರೆಲ್ಲ ಕುಟುಂಬದವರಾಗಲಿ ಊರಿನವರನ್ನೊಟ್ಟಿಗೆ ಸೇರಿಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಅದರ ಒಟ್ಟಿಗೆ ಒಂದು ಹೊಸ ಒಂದು ಸಂಗತಿಯನ್ನು ಈ ಊರಿನಲ್ಲಿ ಮಾಡಬೇಕು ಅಂತೇಳಿ ಹೊರಟರು. ಅದಕ್ಕೆ ದೇವಿಯ ಅನುಗ್ರಹ ಬೇಕು ಅಂತ ಕೇಳಿದಾಗ ಖಂಡಿತ ದೇವಿ ಅನುಗ್ರಹಿಸ್ತಾಳೆ, ನೀವು ಮುಂದುವರಿಸಿ ಅಂತ ನಾವು ಹೇಳಿದ್ದೇವೆ. ಏನು ಕೇಳಿದರೆ, ಕ್ಷಿಯ ಕ್ರಿಯೇಷನ್ಸ್ ಅಂತ ಹೇಳುವಂಥ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿ ಅದರಲ್ಲಿ ನಮ್ಮ ಈ ದೇವಿಯ ಒಂದು ಪದವನ್ನು ರಚಿಸಿ ಅದನ್ನು ಎಲ್ಲ ಜನಗಳಿಗೆ ಬಿಡುಗಡೆ ಮಾಡಿ ಅದನ್ನು ತೋರಿಸಬೇಕು ಅಂತ ಹೇಳಿ ಅಂತ ಹೊರಟರು. ಇದಕ್ಕೆ ದೇವಿಯ ಅನುಗ್ರಹ ಪರಿಪೂರ್ಣವಾಗಿ ಆಗಿದೆ. ಯಾಕೆ ಕೇಳಿದರೆ, ಇಂತಹ ಒಂದು ಕೆಲಸ ಮಾಡಬೇಕಾದ್ರೆ ಅದಕ್ಕೆ ತಾಯಿಯ ಅನುಗ್ರಹ ಇಲ್ಲದಿದ್ದರೆ ಅದು ಖಂಡಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅನುಗ್ರಹ ಅಜಯ ಪೂಜಾರಿಗೆ ದೇವಿ ಅನುಗ್ರಹಿಸಿದ್ದಾಳೆ. ಅಂತಹ ಒಂದು ಪದವನ್ನು, ಮಲ್ಲಿಗೆ ಅರಳ್ಡ್ ಅಂತ ಹೇಳುವಂತಹ ತುಳು ಪದವನ್ನು ಇವತ್ತು ತಮ್ಮ ಒಂದು ಸಾಮರ್ಥ್ಯದಿಂದ ಅದನ್ನು ರಚಿಸಿ ತನ್ನ ಚಿಕ್ಕಪ್ಪನ ಮಗಳಾದ ಕೀರ್ತಿಕಾ ಪೂಜಾರಿ ಅವರಿಂದ ಅದನ್ನು ಹಾಡಿಸಿ ಇಂತಹ ಒಂದು ಪದ ಈ ಕ್ಷೇತ್ರದಲ್ಲಿ ಬಿಡುಗಡೆ ಆಗುವುದು ಇದೇ ಮೊದಲು. ಯಾಕೆ ಕೇಳಿದ್ರಿಗಿಂತ ಮೊದಲು ರಾಮಕೃಷ್ಣ ಭಟ್ರು ಬೇಕಾದಂತಹ ಪದಗಳನ್ನು ಹಾಡಿಸಿದ್ದಾರೆ. ಅದು ಈ ತುಳು ಲಿಪಿಯಲ್ಲಿ ಹಾಡಬೇಕಾದ್ರೆ ಇದು ದೇವಿ ಅನುಗ್ರಹ ಅಂತ ಹೇಳಬೇಕು. ಆ ತಾಯಿ ಪರಿಪೂರ್ಣವಾಗಿ ಸ್ವೀಕಾರ ಮಾಡಿಕೊಂಡು ಈ ಪದದಿಂದ ಎಲ್ಲವರಿಗೂ ಸುಖ ಶಾಂತಿ ಈ ಗ್ರಾಮದಲ್ಲಿ ಸಿಗಬೇಕು. ಮುಂದೆ ಇನ್ನೂ ಇಂತಹ ಬೇಕಾದಂತಹ ಪದಗಳನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ಇರತಕ್ಕಂಥ ಐತಿಹ್ಯಗಳನ್ನು ಸ್ವೀಕಾರ ಮಾಡಿಕೊಂಡು ಅದಕ್ಕೆ ಬೇಕಾದಂತಹ ಪದರಚನೆಯನ್ನು ಮಾಡುವಂತಹ ಶಕ್ತಿ ಸಾಮರ್ಥ್ಯವನ್ನು ಅಜಯ್ ಪೂಜಾರಿ ಅವರಿಗೆ ದೇವಿ ಕೊಟ್ಟು ಮುಂದೆ ಅವರ ಕೀರ್ತಿ ಮೆರೆಯಿಸಿ ಇನ್ನು ಮುಂದೆ ಇದರಲ್ಲಿ ನಿರಂತರ ಅವರ ಒಂದು ಶಕ್ತಿ ನಡೆಯುವಂತೆ ತಾಯಿ ಅನುಗ್ರಹಿಸಿ ಶ್ರೇಯಸ್ಸು ಮಾಡಿ ನಡೆಸಬೇಕು ಅಂತೇಳಿ ನನ್ನ 2 ಮಾತು.